ನನ್ನ ಕ್ರಮದಿಂದ ತಿಳಿದಿತ್ತು. ಇದಕ್ಕೆ ತಪಸ್ಸು ಬೇಡ ಅಂತ, ಬಲ ಮಾತ್ರ ಸಾಕು ಅಂತ ನಿನ್ನಲ್ಲಿ ಒಂದು ಮಾತಿನ ಸೇತುವೆಯನ್ನು ಕಲಿತು. ನೀ ಕೊಡುವುದಿದ್ರೆ ಈಗ ಅವತ್ತು ನನಗೆ ಲಂಕೆ ಬೇಕು ಅಂತ ಕೇಳಿದಾಗ ಯುದ್ಧ ಆಗ್ಲಿಲ್ಲ, ಇಲ್ಲ ಅದು ಪಿತ್ರಾರ್ಜಿತ ಆಯ್ತು. ನೀನು ಅಪ್ಪನಲ್ಲಿ ಕೇಳಿದೆ, ಅಪ್ಪ ಹೇಳಿದ್ರು, ಬಿಟ್ಟು. ಈಗ ನಾನು ವಿಮಾನವನ್ನು ಕೇಳುವುದಕ್ಕೆ ಇವರನ್ನು ಕಳಿಸಿದೆ. ನೀನು ಅಪ್ಪನಲ್ಲಿ ಕೇಳಿದೆಯಾ? ಇಲ್ಲ. ಯಾಕೆ? ಅಪ್ಪ ಪಟ್ಟದಲ್ಲ. ಹಾಗಾದ್ರೆ ನಿನ್ನದ್ದು ನನಗೆ ಬೇಕು, ನನಗೆ ಬೇಕು. ನೀನು ಹೇಳಿದ್ದೀರ ವಿತ್ತ, ತಪಸ್ಸಿನ ವಿತ್ತ, ತಪಸ್ಸಿನ ವಿತ್ತವನ್ನು ಕೊಟ್ಟು ನಾನು ಇದನ್ನು ವಿಕ್ರಯ ಮಾಡಿದ್ದೆ. ಅದೇ ಹೌದಾದ್ರೆ ಈಗ ನದಿಯನ್ನು ದಾಟುವುದಕ್ಕೆ ದೋಣಿ ಬೇಕು. ಹೌದು. ಮರವನ್ನು ಏರುವುದಕ್ಕೆ ದೋಣಿ ಆಗ್ತದ? ಆಗುದಿಲ್ಲ. ಮರವನ್ನು ಏರುವುದಕ್ಕೆ ಏಣಿ ಬೇಕು. ಏಣಿ ಬೇಕು, ದೋಣಿ ಆಗುದಿಲ್ಲ. ನೀನು ದೋಣಿಯನ್ನು ಹಿಡಿದುಕೊಂಡು ಮರವನ್ನು ಹೇರುವುದಕ್ಕೆ ಬಂದಿದ್ದೆ. ಇಲ್ಲ. ಯಾಕೆಂದ್ರೆ ಇದನ್ನು ದೈವಾನುಗ್ರಹದಿಂದಲೇ ಮಾಡಿಬೇಕಾಗ್ತದೆ. ಸರಿ. ನಿನ್ನ ಕತ್ತಿ ಹಿಡಿದ ರಟ್ಟೆಯ ಬಲದಿಂದ ಆಗುದಿಲ್ಲ. ಈಗ ನೀನು ಪಡೆದ ವಿಭಾಗ ಅದು ದೇವರು ನಿನಗೆ ಕೊಟ್ಟದ್ದು. ದೇವರಲ್ಲಿರುವಾಗ ಬೇಕು, ಅವರು ಕೊಡಬೇಕು ಅಂತಾದ್ರೆ ಹೀಗೆ ಹೋಗ್ಬೇಕು. ಈಗ ದೇವರ ಸಂಪತ್ತನ್ನು ನೀನು ವಶಪಡಿಸಿಕೊಂಡಿದ್ದಿ. ನಮ್ಮ ಬಲದ ಮಿತಿಯೊಳಗೆ ಸಿಕ್ಕಬಹುದಾದಂತಹ ವ್ಯಾಪ್ತಿಯಲ್ಲಿ ಅದುಂಟು. ಆದದ್ದರಿಂದ ನನಗೆ ಕಾಣುತ್ತದೆ ಇದಕ್ಕೆ ತಪಸ್ಸು ಬೇಕು ಅಂತ ಇಲ್ಲ. ನಿನ್ನಲ್ಲಿ ಇದ್ದದ್ದನ್ನು ನಾನು ಪಡೆಯುವುದಕ್ಕೆ ಬಲವೇ ಪ್ರಧಾನ ಪಡೆಯುವುದಂದ್ರೆ ವ್ಯಾಪ್ತಿಯಲ್ಲಿವರೆಗೆ ನಿನಗೆ ಯುದ್ಧ ಅಲ್ಲ, ಪಡೆದು ಅದನ್ನು ದಕ್ಕಿಸಿಕೊಳ್ಳುವ ವ್ಯಾಪ್ತಿಯಲ್ಲಿವರೆಗೆ. ಅದು ಎಲ್ಲಿವರೆಗೆ? ನನಗೆ ಬ್ರಹ್ಮ ಕೊಡುವಾಗ ಹೇಳಿದ್ದೆ, ಇದನ್ನು ನಿನ್ನಿಂದ ಒಬ್ಬ ಪಡೆದ್ರೆ ಅವನಲ್ಲಿ ಉಳಿಯುವುದಿಲ್ಲ, ಅವನನ್ನು ಕೊಂದವನಲ್ಲೇ ಉಳಿಯುವುದಿಲ್ಲ. ಇಲ್ಲಿ ಕೇಳಿ, ನನ್ನ ಜೀವಮಾನ ಇಡೀ ನಾನು ಬದುಕಿರುವಷ್ಟು ಕಾಲ ನಿನ್ನಿಂದ ಪಡೆದಾದ ಮೇಲೆ ಮತ್ತೊಬ್ಬರು ವಶಪಡಿಸುವುದಿಲ್ಲ. ನಾನು ಸತ್ತ ಮೇಲೆ ನನ್ನನ್ನು ಕೊಂದವ ತೆಕ್ಕೊಂಡು ಹೋಗ್ಲಿ ಬಿಟ್ಟು ಹೋಗ್ಲಿ, ನನಗೆ ಕೊಂದುದಕ್ಕೆ ವ್ಯಾಪ್ತಿ ಹೇಳಲಿಲ್ಲ. ಬೇಡ. ಅರ್ಥ ಆಯ್ತಾ ನಿನಗೆ? ಇವತ್ತು ಶತ್ರು ನಿನ್ನಲ್ಲಿರುವುದಿಲ್ಲ ಅಂತ. ಅಯ್ಯೋ, ಸಾವು ಎನ್ನುವ ವಿಷಯಕ್ಕೆ ನಾವು ಸೋಲ್ತಿದ್ರೆ ಅಥವಾ ಹೆದರ್ತಿದ್ರೆ ನಾವು ಇಲ್ಲಿವರೆಗೆ ಬರ್ಲಿಕ್ಕಿತ್ತ? ನಾವು ಸಾವನ್ನು ಗೆದ್ದಾಗಿದೆ. ಯಾರು ನಿನಗೆ ಇದನ್ನು ಕೊಟ್ಟನೋ ಅವನೇ ನಮಗೆ ಸಾವಿಗೆ ಒಂದು ವ್ಯಾಪ್ತಿಯನ್ನು ಹೇಳಿದ್ದಾನೆ. ಆ ನಿಶ್ಚಿತವಾದಂತಹ ಲೆಕ್ಕಾಚಾರದಲ್ಲೇ ನಾವಿದ್ದೇವೆ. ಏನು ವ್ಯಾಪ್ತಿ? ಏನು ವ್ಯಾಪ್ತಿ? ಅಲ್ಲ, ಈಗ ನಿನ್ನ ಹಿರಿಯರಿದ್ರಲ್ಲ, ಹೌದು, ಹಿರಿಯರಲ್ಲಿ ಒಬ್ಬ ಸತ್ತ ಅಲ್ವ, ಯಾರು ಮಾಲಿಯ? ಹೌದು. ಅವರಿಗೆ ಇಂಥವರ ಎಂತ ಸುದರ್ಶನದಿಂದ ಸತ್ತ. ಚಿರಜೀವಿಗಳಾಗಿ ಇಂಥವರ ಹೌದು. ಉಳಿದನೋ? ಇಲ್ಲ, ಉಳಿಲಿಲ್ಲ. ಲೆಕ್ಕಕ್ಕಿಂತ ಹೆಚ್ಚು ಬೇಡದ್ದು ಮಾಡಿದ್ರೆ ವರವೇ ಶಾಪ. ಲೆಕ್ಕಕ್ಕಿಂತ ಹೆಚ್ಚು ಬೇಡದ್ದು. ಲೆಕ್ಕಕ್ಕಿಂತ ಹೆಚ್ಚು ಮಾಡಬೇಡ ಅಂತ ನಾನು ಕಳಿಸಿದ್ದೆ. ನಾನು ಲೆಕ್ಕಕ್ಕಿಂತ ಅವರನ್ನು ಕಳೆದು ಕೊಂದಿದ್ದೇನೆ. ಅದಕ್ಕೆ ಹೇಳಿದ್ದೆ ಇನ್ನು ಮಾಡ್ಲಿಕ್ಕೆ ಹೋಗಬೇಡ. ನಿನ್ನ ದೂತರನ್ನು ನನ್ನ ಸಭೆಯಲ್ಲಿ ಕಳೆದು ಕೊಂದದಕ್ಕೆ ನೀನೇನು ಪ್ರತಿಕ್ರಿಯೆ ಮಾಡಿದೆ? ಯಾಕೆ ಪ್ರತಿಕ್ರಿಯೆ ಮಾಡಲಿಲ್ಲ? ಯಾಕೆ? ನಿನ್ನನ್ನು ಕೊಲ್ಲುವುದು ಬೇಡ, ಉಳಿಯುವುದಿದ್ರೆ ಸರಿಯಾಗುತ್ತಿದ್ರೆ ಸರಿಯಾಗು. ನಿನಗೆ ನಾನು ಒಂದು ಮಾತು ಕಡೆಯಲ್ಲಿ ಹೇಳ್ತೇನೆ. ನೀನು ಪುಷ್ಪಕ್ಕೆ ಕೊಡ್ತೀಯಾ ಪೆಟ್ಟು ತಿಂತೀಯಾ? ಎರಡೇ ಇರುವುದು. ಪುಷ್ಪಕ್ಕೆ ನಾನು ಕೊಡುವುದಿಲ್ಲ, ತಿನ್ನುವುದು ಭವಿಷ್ಯದಲ್ಲಿ. ಚೈತ್ರ ಯಾತ್ರೆ ಇಲ್ಲಿಂದಲೇ ತೊಡಗುವುದು. ಅದಕ್ಕೆ ಸಾರಥಿ ನೀನೇ. ಈಗ ನಮಗೆ ಸಿಕ್ಕಿದಲ್ಲ ವಿಮಾನ. ಹೌದು. ಇದರಲ್ಲಿ ಮುಂದೆ ಹೋಗುದು ಯಾವುದು, ಹಿಂದೆ ಹೋಗುದು ಯಾವುದು? ನೀನು ಅದನ್ನು ನೋಡ್ಬೇಕು ಅಂತ ಇಲ್ಲ. ಮತ್ತೆ ಸಂಕಲ್ಪಿಸಿ ಯಾವುದನ್ನಾದ್ರೂ ಒಂದು ಹೊತ್ತು ಅದು ಮುಂದೆ ಹೋಗುತ್ತೆ. ಸ್ವಲ್ಪ ಇಲ್ಲ ಇಲ್ಲಿಂದ ಬಂದ್ರೆ ಎಲ್ಲ ನಮಗೆ ನೋಡಿ